ಸರ್ಕಾರಿ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ 1.5 ತಿಂಗಳ ಮಗು ಸಾವನ್ನಪ್ಪಿದ ಘಟನೆ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ಧರ್ಮಸ್ಥಳ ಗ್ರಾಮದ ಮಳಿಕರ್ ನಿವಾಸಿ ಬಾಲಕೃಷ್ಣ ಮತ್ತು ಸವಿತಾ ದಂಪತಿಯ 1.5 ತಿಂಗಳ ಹೆಣ್ಣು ಮಗು ಅಂಶಿಕಾ ಸಾವನ್ನಪ್ಪಿದ್ದು ಕಫ ಆಗಿತ್ತು ಎಂದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು. ಡಾಕ್ಟರ್ ಇಲ್ಲದ ವೇಳೆ ನರ್ಸ್ ಇಂಜೆಕ್ಷನ್ ನೀಡಿದ ಬಳಿಕ ಮಗು ಸಾವನ್ನಪ್ಪಿದೆ ಎಂದು ಮನೆಯವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಮಾಜಿ ಶಾಸಕ ವಸಂತ ಬಂಗೇರ ಆಸ್ಪತ್ರೆಗೆ ದೌಡಾಯಿಸಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಮಗುವಿನ ತಂದೆಯಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸೀರಿಯಸ್ ಆದಿತ್ತಿಲ್ಲ ಆರು ಮುಲ್ಪ ಇದ್ದಾಡಿ ಮುಲ್ಪ ಸಿಸ್ಟರ್ ನಡಿ ಮಾತ್ರ ಇತ್ತನ ಮುಕ್ಕ ಲಾಸ್ಟ್ ಮೂಮೆಂಟ್ ಆರು ಬರ್ತನ ಅಗಲ ಚೂರು ಬೇಜವಾಬ್ದಾರಿ ನಿಂಚ ಆಯ್ನ ಖಂಡಿತ ಅವರ ಸುಮಾರು ದಿನ ಶುರುವಾದ್ರಿಂದ ಕೋಡೆ ರಾತ್ರಿ ಶುರುವಾಗಿ ಮುಲ್ಪ ಲೆಕ್ಕವತ್ತೀವಿ ಅವಳೆ ಮಧ್ಯಾಹ್ನ ಲೆಕ್ಕವತ್ತನ ಅಗ್ಲಿ ಫಸ್ಟ್ ಸ್ಟಾರ್ಟಿಂಗ್ ಆಗ್ಲ ರೆಸ್ಪಾನ್ಸ್ ಆಗ್ತಿದ್ದೀವಿ ಬಾಲೆಗೆ ಅಗ್ಲಿ ಬೇತನ ಆಗ್ಲ ನೆಟ್ಟಿರ್ತಾರೆ ಅವಳ ಅಡ್ಮಿಟ್ ಮಾಡ್ತಾರೆ ಸುಮಾರು ಗೊತ್ತಾಯ್ತು ಟ್ರೀಟ್ಮೆಂಟ್ ಕೊಡ್ತಾರೆ ಏನಿತ್ತ